ಕಡಬ ಪಟ್ಟಣ ಪಂಚಾಯತ್ ಅಸ್ತಿತ್ವಕ್ಕೆ ಬಂದ ಬಳಿಕ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿನ ರೈತರು ಅಕ್ರಮ ಸಕ್ರಮ 94ಸಿ ಕಡತಗಳನ್ನು ವಿಲೇವಾರಿ ಮಾಡದಂತೆ ಸರ್ಕಾರ ಆದೇಶವನ್ನ ಮಾಡಿದ್ದು, ಇದರಿಂದ ಅನ್ಯಾಯವಾಗುತ್ತಿದೆ. ತಕ್ಷಣ ಆದೇಶವನ್ನ ಹಿಂಪಡೆದು ಕಡತ ವಿಲೇವಾರಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಡಬ ತಹಶೀಲ್ದಾರ್ ಕಚೇರಿ ಎದುರು ರೈತರು, ಕೃಷಿ ಕೂಲಿ ಕಾರ್ಮಿಕರು, ದಲಿತ ಸಮುದಾಯ ಅಕ್ರಮ ಸಕ್ರಮ ಹೋರಾಟ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಿದರು. ಹೋರಾಟ ಸಮಿತಿಯ ಸಂಚಾಲಕ ಸೈಯದ್ ಮೀರಾ ಸಾಹಿಬ್ ಅವರು ಮಾತನಾಡಿ, ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಡಬ, ಕೋಡಿಂಬಳ, ಮರದಾಳ, ನಿಕ್ಕಿಲಾಡಿ, ಬಂಟ್ರ, ಎಡಮಂಗಲ, ಕೇನ್ಯಾ, ರೆಂಜಲಾಡಿ ಭಾಗಗಳ ರೈತರು ಪಟ್ಟಣ ಪಂಚಾಯತ್ ಹಾಕುವ ಮುನ್ನವೇ ಅಕ್ರಮ ಸಕ್ರಮ 94ಸಿ ಯೋಜನೆಯಲ್ಲಿ ನೀಡಿರುವ ಒಟ್ಟು 4800 ಅರ್ಜಿಗಳು ವಿಲೇವಾರಿಗೆ ಬಾಕಿ ಇದೆ. ಆದ್ದರಿಂದ ತಕ್ಷಣ ಇದನ್ನು ವಿಲೇವಾರಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅದರಲ್ಲಿ ಕಡಬ, ಕೋಡಿಮಳ ಮಾತ್ರ ಅಲ್ಲ, ನಿಕ್ಕಿಲಾಡಿ, ಬಂಟ, ಎಡಮಂಗಲ, ಹುಟ್ಟುಪಾಡಿ, ಕೇನ್ಯಾ, ರೆಂಜಲಾಡಿ, ಅರ್ಥ ಇಷ್ಟು ಭಾಗಗಳು ಎಲ್ಲಿವರೆಗೆ ಅಂತ ಹೇಳಿದರೆ ಪ್ರತಿ ಗ್ರಾಮದ ಸರ್ವೆ ನಂಬರ್ ಹಾಕಿ ನೋಟಿಫಿಕೇಶನ್ ಮಾಡಿದ್ದಾರೆ. ಯಾರಿಗಾದರೂ ಸಂಶಯ ಇದ್ದರೆ ಇಲ್ಲಿ ನಾವು ಅಂಟಿಸ್ತೇವೆ, ಇದರ ಫೋಟೋ ಪ್ರತಿಗಳನ್ನು ತಗೊಳ್ಳಿ. ಯಾವುದೋ ಮಾರ್ಗದಲ್ಲಿ, ರಸ್ತೆಯಲ್ಲಿ, ಹೋಟೆಲ್ನಲ್ಲಿ ಕೂತು ಚರ್ಚೆ ಮಾಡೋದಲ್ಲ. ಅದನ್ನ 2020 ನಂತರ ಇವಾಗ 29 ಎಷ್ಟನೇ ತಿಂಗಳು ಸ್ವಾಮಿ? 21 ಎಷ್ಟನೇ ತಿಂಗಳು? 9ನೇ ತಿಂಗಳು. 1 ವರ್ಷ 6-7 ತಿಂಗಳಾಗಿ ಯಾವುದೇ ಅಕ್ರಮ ಸಕ್ರಮತೆ ಸಮಿತಿಯಲ್ಲಿ ಕಡಬ, ಕೋಡಿಮಳ 7 ಗ್ರಾಮಗಳಿಗೆ ಆಗಲಿಲ್ಲ. ಯಾರಾದರೂ ಆಗಿದ್ರೆ ನನ್ನ ರಾಜಕೀಯ ಜೀವನ ಮಾತ್ರ ಅಲ್ಲ, ಹೇಗೂ ಪ್ರಾಯ ಆಗಿದ್ದೇನೆ, ನನಗೆ ರಾಜಕೀಯ, ನಾನು ನಿವೃತ್ತಿ ಆಗ್ತೇನೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಪಿ ವರ್ಗೀಸ್ ಅವರು ಮಾತನಾಡಿ, ನಮ್ಮ ಶಾಸಕರು ಸಚಿವರಾಗಿರುವ ಎಸ್ ಅಂಗಾರ ಅವರು ಮನಸ್ಸು ಮಾಡಿದರೆ ಈ ಸಮಸ್ಯೆಯನ್ನ ಪರಿಹರಿಸುವುದು ದೊಡ್ಡ ಕೆಲಸವಲ್ಲ. ಅವರಿಗೆ ಇಚ್ಛಾಶಕ್ತಿ ಬೇಕು. ಅದನ್ನು ಪ್ರದರ್ಶಿಸಿ ಸರ್ಕಾರದ ಮಟ್ಟದಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ರೈತರಿಗೆ ನ್ಯಾಯ ಒದಗಿಸುವ ಕಾರ್ಯ ಮಾಡಲಿ ಎಂದು ಆಗ್ರಹಿಸಿದರು. ನಾನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ನಮಗೆ ತಾಲೂಕು ಆಗಿದೆ, ನಮಗೆ ಪಟ್ಟಣ ಪಂಚಾಯತ್ ಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಇಟ್ಟೇವೆ. ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಆ ಬೇಡಿಕೆಯನ್ನು ಇಟ್ಟಿದ್ದೆವು. ಆದರೆ ಪಟ್ಟಣ ಪಂಚಾಯತ್ ಆಗಿದೆ, ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಇಲ್ಲಿಯ ಅರ್ಜಿಗಳನ್ನ ಕೊಟ್ಟದ್ದನ್ನು ಈಗ ವಿಲೇವಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಪಟ್ಟಣ ಪಂಚಾಯತ್ ಆದ ಕಾರಣ ಕೃಷಿ ಭೂಮಿಯನ್ನ ಕೊಡೋದಕ್ಕೆ ಆಗುವುದಿಲ್ಲ ಅನ್ನುವಂಥ ಆದೇಶ ಕೂಡ ಬಂದಿದೆ. ನಮ್ಮ ಬೇಡಿಕೆ ಇಷ್ಟೇ, ಯಾರೆಲ್ಲ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರ, ಪಟ್ಟಣ ಪಂಚಾಯತ್ ಆಗುವುದಕ್ಕಿಂತ ಮೊದಲೇ ಈ ಅರ್ಜಿಯನ್ನು ಸಲ್ಲಿಸಿ ಆಗಿದೆ. ಆ ಅರ್ಜಿಯನ್ನ ಯಾರೆಲ್ಲ ಕೃಷಿ ಮಾಡಿಕೊಂಡಿದ್ದಾರೆ ಅವರ ಅರ್ಹತೆ ಆಧಾರದ ಮೇಲೆ ಅವರಿಗೆ ಕೊಡುವಂತ ಸಕ್ರಮೀಕರಣ ಮಾಡಿ ಕೊಡುವಂತ ವ್ಯವಸ್ಥೆ ಆಗಬೇಕು. ಇಲ್ಲದಿದ್ದರೆ ನಾವು ಕೋರ್ಟ್ ಮೂಲಕ ಹೋರಾಟವನ್ನು ಮಾಡುವಂಥದ್ದು ಉಂಟು, ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ಕೂಡಲೇ ನಮಗೆ ಅಕ್ರಮ ಸಕ್ರಮ ಸಮಿತಿ, ನಮ್ಮ ಸ್ಥಳೀಯ ಶಾಸಕರ ಈಗಿನ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇರುವಂತಹ ಸಮಿತಿ ನಮ್ಗೆ ಗೊತ್ತಿದೆ. ನಾನು ಕೂಡ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯನಾಗಿದ್ದವ. ನಮ್ಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಕೊಡ್ಲಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಅಧಿಕಾರಿಗಳು ಮನಸ್ಸು ಮಾಡಿದರೆ ಯಾವರಿಗೆ ಕೂಡ ಕೊಡಲಿಕ್ಕೆ, ಅತಿ ವೇಗದಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಈ ಸಂದರ್ಭ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಜನಾರ್ದನ್ ಗೌಡ ಪಣೆಮಚಲು, ಸಮಿತಿಯ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಕೋಡಿಪೈಲು, ಪ್ರಮುಖರಾದ ಕೆಎಂ ಹನೀಫ್, ಅಶೋಕ್ ಕುಮಾರ್ ರೈ, ವಿಜಯ್ ಕುಮಾರ್ ರೈ, ಬಾಲಕೃಷ್ಣಗೌಡ ಬಳ್ಳೇರಿ, ರಾಯ್ ಅಬ್ರಹಾಂ, ಸೈಮನ್ ಸಿಜೆ, ವಿಜಯಕುಮಾರ್ ಸೊರಕೆ ಮೊದಲಾದವರು ವೇದಿಕೆಯಲ್ಲಿ ಹಾಜರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.